ಕಾರ್ಕಳ ತಾಲೂಕು ಹೆಬ್ರಿ ತಾಲೂಕಿನ 34 ಕಡೆ ಗ್ರಾಮ ಪಂಚಾಯತ್ ಚುನಾವಣೆ ನಡೆಯುತ್ತಿದೆ। ಈ ಬಾರಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಬಹುಮತ ಪಡೆಯುವುದರಲ್ಲಿ ಸಂಶಯವಿಲ್ಲ। ಕಾಂಗ್ರೆಸ್ ಸಿದ್ಧಾಂತ ಒಪ್ಪಿಕೊಳ್ಳುವ ಅಭ್ಯರ್ಥಿಗಳನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಳುತ್ತೇವೆ। ಎಲ್ಲಾ ಪಕ್ಷದ ಬುನಾದಿ ಗ್ರಾಮ ಪಂಚಾಯತ್ ಚುನಾವಣೆ, ಆದುದರಿಂದ ನಾವು ಈ ಸಲ ಅತಿ ಹೆಚ್ಚಿನ ಗ್ರಾಮ ಪಂಚಾಯತ್ಗಳಲ್ಲಿ ವಿಜಯ ಸಾಧಿಸುತ್ತೇವೆ ಎಂಬ ನಂಬಿಕೆ ಇದೆ ಎಂದು ಕಾಂಗ್ರೆಸ್ ಮುಖಂಡರಾದ ಹರ್ಷ ಮೊಯ್ಲಿ ಹೇಳಿದರು। ಅವರು ಕಾರ್ಕಳದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು। ಮುಂದೆ ಬರುವ ತಾಲೂಕು ಪಂಚಾಯತ್ ಹಾಗೂ ಜಿಲ್ಲಾ ಪಂಚಾಯತ್ ಚುನಾವಣೆಗಳಿಗೆ ಕೂಡ ಕಾಂಗ್ರೆಸ್ ಸ್ಪಷ್ಟ ಬಹುಮತ ಪಡೆಯಲಿದೆ ಎಂದು ಹೇಳಿದರು। ಜನರು ಬಿಜೆಪಿ ಸರ್ಕಾರದ ಭ್ರಷ್ಟಾಚಾರದಿಂದ ರೋಸಿ ಹೋಗಿದ್ದಾರೆ ಎಂದು ಇದೇ ಸಂದರ್ಭದಲ್ಲಿ ಅವರು ಹೇಳಿದರು। ಜನರ ಸೇವೆ ಮಾಡಬೇಕಾದ್ರೆ ಗ್ರಾಮ ಪಂಚಾಯತ್ ಎಲೆಕ್ಷನ್ ನಾವು ವಿನ್ ಆಗಲೇಬೇಕು, ಯಾಕೆಂದರೆ ಅದು ನಮ್ಮ ಉದ್ದೇಶ। ಪಾರ್ಟಿ ಗಟ್ಟಿಯಾಗುವುದು ಸೆಕೆಂಡ್ರಿ, ಆದರೂ MLA ಸಹ ಕಾಂಗ್ರೆಸ್ ಪಾರ್ಟಿ ಇದ್ದಿದ್ರೆ, ಜಿಲ್ಲಾ ಪಂಚಾಯತ್ ಸಹ ಕಾಂಗ್ರೆಸ್ ಪಾರ್ಟಿ ಇದ್ದಿದ್ರೆ, ತಾಲೂಕು ಪಂಚಾಯತ್ ಸಹ ಕಾಂಗ್ರೆಸ್ ಪಾರ್ಟಿ ಇದ್ದರೆ ನಮಗೆ ಬೇರೆ ಬೇರೆ ಕಾರ್ಯಕ್ರಮಗಳು ಮತ್ತು ಸೇವೆಗಳು ಜನರಿಗೆ ತಲುಪಿಸಲಿಕ್ಕೆ ಆಗ್ತದೆ। ಲೀಡರ್ಸನ್ನು ಭೇಟಿಯಾದೆವು, ನಿನ್ನೆ ಹೆಬ್ರಿ ಬ್ಲಾಕ್ಗೆ ಹೋಗಿದ್ದೆವು, ಮತ್ತು ನಮ್ಮದೊಂದು ಮೀಟಿಂಗ್ ಸಹ ಆಯ್ತು ಇಲ್ಲಿ ಗ್ರಾಮ ಪಂಚಾಯತ್ ಕೋಆರ್ಡಿನೇಷನ್ ಕಮಿಟಿದು। ಸೊ ನಾವು ಪ್ರತಿ ಗ್ರಾಮ ಪಂಚಾಯತ್ ಉಸ್ತುವಾರಿ ಅಂತ ಮಾಡಿದ್ದೇವೆ 2 ಬ್ಲಾಕಲ್ಲಿ ಸಹ, ಅವ್ರದ್ದು ಮೀಟಿಂಗ್ ಕರೆದಿದ್ದೇವೆ ನಾವು। ಸೊ ಒಳ್ಳೆ ಮೀಟಿಂಗ್ ಆಯಿತು। ನಾವೀಗ ಕಾಂಗ್ರೆಸ್ ಪಾರ್ಟಿ ಇನ್ನೊಮ್ಮೆ ರಿವೈವ್ ಆಗಲಿಕ್ಕೆ ಈ ಗ್ರಾಮ ಪಂಚಾಯತ್ ಎಲೆಕ್ಷನ್ನಿಂದ ಶುರುವಾಗಿದೆ। ಸುದ್ದಿಗೋಷ್ಠಿಯಲ್ಲಿ ಸುಧಾಕರ್ ಕೋಟ್ಯನ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸದಾಶಿವ ದೇವಾಡಿಗ, ಮಂಜುನಾಥ್ ಪೂಜಾರಿ ಹಾಗೂ ಬಿಪಿನ್ ಚಂದ್ರಪಾಲ್ ಉಪಸ್ಥಿತರಿದ್ದರು।